ಜಮ್ಮು ಕಾಶ್ಮೀರದಲ್ಲಿ ನಡೆದ ಎನ್ಐಎಂಎಫ್ ಸೀನಿಯರ್ ನ್ಯಾಷನಲ್ ಫೆಡರೇಷನ್ ಕಪ್ ಕ್ರೀಡಾಕೂಟಕ್ಕೆ ಕರ್ನಾಟಕ ರಾಜ್ಯದ 15 ಮತ್ತು 15 ಮಹಿಳಾ ಕ್ರೀಡಾಳುಗಳು ಆಯ್ಕೆಯಾಗಿದ್ದಾರೆ ಎಂದು ರಾಜ್ಯ ಮುಯಿ ಥಾಯಿ ಅಸೋಸಿಯೇಷನ್ ಅಧ್ಯಕ್ಷರಾದ ರಾಜಗೋಪಾಲ್ ರೈ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿ ಮಾಧ್ಯಮಗೋಷ್ಠಿಯಲ್ಲಿ ಮಾತನಾಡಿದ ಅವರು ಏಪ್ರಿಲ್ 20 ರಿಂದ 23ರವರೆಗೆ ಜಮ್ಮು ಕಾಶ್ಮೀರದಲ್ಲಿ ನಡೆದ ಈ ಕ್ರೀಡಾ ಸ್ಪರ್ಧೆಯಲ್ಲಿ ಮಂಕಿ ಮೆಹಮ್ನ 11 ವಿದ್ಯಾರ್ಥಿಗಳು ಬೇರೆ ಬೇರೆ ವಿಭಾಗದಲ್ಲಿ ಭಾಗವಹಿಸಿ 7 ಚಿನ್ನ, 1 ಬೆಳ್ಳಿ, 4 ಕಂಚಿನ ಪದಕವನ್ನ ಪಡೆದು ಸಮಗ್ರ ಪ್ರಶಸ್ತಿಯನ್ನ ಪಡೆದುಕೊಂಡಿದ್ದಾರೆ ಎಂದು ಹೇಳಿದರು. ಈ ಸಂದರ್ಭ ಮಾಧ್ಯಮಗೋಷ್ಠಿಯಲ್ಲಿ ನಿತೇಶ್ ಚಂದ್ರಕುಮಾರ್, ಮನೇಶ್ ಕುಮಾರ್ ಎನ್ ಆಚಾರ್ಯ, ರಾಘವೇಂದ್ರ ರಾವ್ ಹಾಜರಿದ್ದರು. ಈ ವರ್ಷದ ನೇಷನಲ್ ಜಮ್ಮು ಕಾಶ್ಮೀರದಲ್ಲಿ ನಡೆದಿದೆ. ನಮ್ಮ ಕರ್ನಾಟಕದಿಂದ 30 ವಿದ್ಯಾರ್ಥಿಗಳನ್ನು ಆರಿಸಿ ಅವರ ಮುಖಾಂತರ 13 ಜನರು ಅದರಲ್ಲಿ ಕ್ವಾಲಿಫೈ ಆದರು. ಅದರಲ್ಲಿ 13 ಜನ ಸಹ ಮಂಕಿ ಮೈಮ್ನ ವಿದ್ಯಾರ್ಥಿ ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಮಂಗಳೂರಿನವರು ಈ 13 ಜನ ಜಮ್ಮು ಕಾಶ್ಮೀರನಲ್ಲಿ ಮೊನ್ನೆ ತಾನೇ ಸ್ಪರ್ಧೆಗೆ ಹೋಗಿ ಅಲ್ಲಿ 7 ಚಿನ್ನ ಮತ್ತೆ 2 ಚಾಂಪಿಯನ್ಸ್ ಚಿನ್ನ, ಅಂದರೆ 9 ಟೋಟಲ್ 9 ಗೋಲ್ಡ್, ಅದೇ ರೀತಿ 4 ಬೆಳ್ಳಿ, 1 ಸಿಲ್ವರ್, 3 ಬ್ರಾನ್ಸ್, ಒಟ್ಟಿಗೆ 13 ಪದಕ ಸಿಕ್ಕಿದೆ. ಅಂದರೆ 11 ಜನ ಪದಕ ಪಡೆದಿದ್ದಾರೆ. 2 ಮಾತ್ರ ಪದಕ ಪಡೆಯಲಿಕ್ಕೆ ಆಗಿಲ್ಲ 13ರಲ್ಲಿ. ಯಾಕೆಂತ ಹೇಳಿದ್ರೆ ನಮ್ಗೆ ಗೊತ್ತಿರಬಹುದು, ಇಲ್ಲಿಯೇ ನಮ್ಮ ತುಂಬಾ ಹಿರಿಯರೆಲ್ಲ ಅವರ ಮಕ್ಕಳನ್ನು ಜಮ್ಮು ಕಾಶ್ಮೀರ ಅಂತ ಹೇಳಿದ್ರೆ ಸ್ವಲ್ಪ ಹೆದರ್ತಾರೆ. ಈಗಿನ ಈ ಟೆರರಿಸ್ಟ್ ವಿಷಯದಲ್ಲಿ ಈ ಸಲ 18 ರಾಜ್ಯಗಳಲ್ಲಿ ಪಾರ್ಟಿಸಿಪೇಷನ್ ಮಾಡಿದೆ.